ಫ್ಯಾನ್ ತೆರೆಗೆ ಬರಲು ಸಿದ್ಧವಾಗಿರೋ ಈ ಚಿತ್ರ ಹೆಸರು ಕೇಳಿದ ಕ್ಷಣ ಶಾರುಖ್ ಖಾನ್ ಅಭಿನಯದ ಬಾಲಿವುಡ್ ಫ್ಯಾನ್ ಚಿತ್ರ ನೆನಪಾಗುತ್ತೆ. ಆದರೆ ಇದು ಮಾತ್ರ ಅಪ್ಪಟ ಕನ್ನಡ ಸಿನಿಮಾ. ಆಗಸ್ಟ್ 23ರಂದು ತೆರೆಗೆ ಅಪ್ಪಳಿಸಲಿರುವ ಫ್ಯಾನ್ ಚಿತ್ರ ತಂಡದ ಸದ್ಯ ಪ್ರಮೋಷನ್ ಕಾರ್ಯದಲ್ಲಿ ಬ್ಯುಸಿಯಾಗಿದೆ. ತುಳು ಚಿತ್ರರಂಗದವರೇ ಹೆಚ್ಚಾಗಿ ಕಾಣಿಸಿಕೊಳ್ತಿರೋ ಈ ಚಿತ್ರದ ವಿಶೇಷತೆ ಇದು ನಮಗೆ ತುಂಬಾನೇ ಖುಷಿ ಕೊಟ್ಟ ವಿಚಾರ. ತುಳುವರ ಮೆಚ್ಚಿನ ಹಾಸ್ಯ ನಟ ನವೀನ್ ಡಿ ಪಡೀಲ್ ಅವರು ಈ ಚಿತ್ರದಲ್ಲಿ ದೊಡ್ಡ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂದು ಚಿತ್ರದ ನಿರ್ದೇಶಕ ದರ್ಶಿತ್ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಫ್ಯಾನ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈಗಾಗಲೇ ಕಿರುತೆರೆಯಲ್ಲಿ ಮದುಮಗಳು ಮತ್ತು ದೊಡ್ಡಮನೆ ಸೊಸೆ ಸೇರಿದಂತೆ ಹಲವು ಧಾರಾವಾಹಿಗಳಿಗೆ ನಿರ್ದೇಶನ ಮಾಡಿದ್ದು, ಮೊದಲ ಬಾರಿಗೆ ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ನಿರ್ದೇಶಕನಾಗಿ ಪಾದಾರ್ಪಣೆ ಮಾಡಿರುವ ದರ್ಶಿತ್ ಸಿನಿಮಾದ ಬಗ್ಗೆ ಹಲವಾರು ಕುತೂಹಲಕಾರಿ ವಿಚಾರಗಳನ್ನು ಹಂಚಿಕೊಂಡರು. ಫ್ಯಾನ್ ಸಿನಿಮಾ ಶಂಕರ್ ನಾಗ್ ಅವರ ಅಭಿಮಾನಿಯ ಕಥೆನೇ ಆಗಿದೆ. ಮೊದಲ ಬಾರಿಗೆ ಉತ್ತರ ಕನ್ನಡದ ಭಾಷೆಯನ್ನ ನಮ್ಮ ಸಿನಿಮಾದಲ್ಲಿ 80% ಬಳಸಲಾಗಿದೆ. ಅಷ್ಟೇ ಅಲ್ಲದೆ ಚಿತ್ರದ ಹೆಚ್ಚಿನ ಭಾಗವನ್ನು ಉತ್ತರ ಕನ್ನಡದ ಜಿಲ್ಲೆಯ ಹೊನ್ನಾವರದ ಸುತ್ತಮುತ್ತವೇ ಮಾಡಲಾಗಿದೆ. ಕಥೆಯ ಅಗತ್ಯಕ್ಕೆ ತಕ್ಕಂತೆ ಹೊನ್ನಾವರದ ಹಲವು ಸ್ಥಳಗಳಲ್ಲಿ ಶೂಟಿಂಗ್ ಮಾಡಿದ್ದು ಪ್ರೇಕ್ಷಕರಿಗೆ ಸಿನಿಮಾ ಫುಲ್ ತಾಜಾ ಅನುಭವ ನೀಡಲಿದೆ ಎಂದರು. ಇನ್ನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿರುವ ನಟ ಆರ್ಯನ್ ಅವರನ್ನು ಎಲ್ಲರೂ ಪ್ರೋತ್ಸಾಹಿಸಿ ಎಂದು ತುಳು ನಟ ನವೀನ್ ಡಿ ಪಡೀಲ್ ಚಿತ್ರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಏನು ಸದ್ದುಗದ್ದಲವಿಲ್ಲದೆ ಪ್ರೀ ಪ್ರೊಡಕ್ಷನ್ ಹಂತದಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಹಂತ ಮುಗಿಸಿಕೊಂಡ ಬಳಿಕ ಸೌಂಡ್ ಮಾಡತೊಡಗಿರುವ ಫ್ಯಾನ್ ಶಂಕರ್ ನಾಗ್ ಹುಟ್ಟೂರಲ್ಲಿ ಚಿತ್ರೀಕರಣ ಮಾಡಲಾಗಿದೆ. SLN ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈ ಫ್ಯಾನ್ ಸಿನಿಮಾ ನಿರ್ಮಾಣವಾಗಿದ್ದು, ಶ್ರೀಮತಿ ಸವಿತಾ ಈಶ್ವರ್ ಈ ಸಿನಿಮಾದ ನಿರ್ಮಾಪಕರು. ರಾಜಮುಡಿ ದತ್ತ ಕಾರ್ಯಕಾರಿ ನಿರ್ಮಾಪಕರಾಗಿರುವ ಫ್ಯಾನ್ ಚಿತ್ರಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ಬಲವಳ್ಳಿ ದರ್ಶಿತ್ ಭಟ್ ನಿರ್ದೇಶನ ಮಾಡಿದ್ದಾರೆ. P. ಪವನ್ ಕುಮಾರ್ ಛಾಯಾಗ್ರಹಣ, ಅಜನೀಶ್ ಲೋಕನಾಥ್ ಸಂಗೀತ, ಗಣಪತಿ ಭಟ್ ಸಂಕಲನವಿರುವ ಈ ಚಿತ್ರದಲ್ಲಿ ಆರ್ಯನ್ ಮತ್ತು ಅದ್ವಿತಿ ಶೆಟ್ಟಿ ರೊಮ್ಯಾನ್ಸ್ ಮಾಡಿದ್ದಾರೆ. ಸೊ ಈಗ ಆಗಸ್ಟ್ 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡಿ, ಸಿನಿಮಾದಲ್ಲಿ ನಾವು ಹೇಳಿದ್ದು ಏನಾದ್ರೂ ಅದರಲ್ಲಿ ಚ್ಯುತಿ ಇದೆ ಅಥವಾ ನಾವು ಸುಮ್ಮನೆ ಹೇಳಿದ್ದ ಅನ್ಸಿದ್ರೆ ನಿಮ್ ಆವತ್ತಿನ ಮನ್ಸಿಗೆ ಏನ್ ಬರುತ್ತೋ ನೀವು ಅದನ್ನ ಮಾಡಿ. ಬಟ್ ಆದ್ರೆ ನಾನೊಂದು ಗ್ಯಾರಂಟಿ ಕೊಡ್ತೀನಿ, ನಮ್ಮ ಸಿನಿಮಾ ಯಾರಿಗೂ ಮೋಸ ಮಾಡಲ್ಲ, ದುಡ್ಡು ಕೊಟ್ಟು ಬಂದಿರುವಂತ ಯಾರಿಗೂ ಮೋಸ ಮಾಡಲ್ಲ. ನೀವು ಸಿನಿಮಾ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಸಿನಿಮಾ ಬಂದಿದೆ, ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ನಿಮ್ಗೆಲ್ಲ ಮನೋರಂಜನೆ ಕೊಡ್ತಾರೆ. ಎಲ್ಲರೂ ಖುಷಿಯಾಗಿ ನೋಡುವಂತ ಸಿನಿಮಾ. ದಯವಿಟ್ಟು ಸಿನಿಮಾನ ನೋಡಿ ನಮ್ಗೆಲ್ಲರಿಗೂ ಪ್ರೋತ್ಸಾಹ ನೀಡಿ, ನಮ್ಮ ಹೊಸಬರ ತಂಡಕ್ಕೆ ಪ್ರೋತ್ಸಾಹ ನೀಡಿ. ನಾವು ಇನ್ನಷ್ಟು ಸಿನಿಮಾ ನವೀನ್ ಸರ್ ಜೊತೆಗೆ ಮತ್ತು ನಮ್ಮ ದಕ್ಷಿಣ ಕನ್ನಡದ ಕಲಾವಿದರ ಜೊತೆಗೆ ಇನ್ನಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮನ್ನೆಲ್ಲರೂ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ಅವರು ಹೊಸೊಬ್ರು, ದಯವಿಟ್ಟು ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ನೀವು ಇದುವರೆಗೆ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಕಲಾವಿದನಿಗೂ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಮಂಗಳೂರಿನ ಕಲಾವಿದನಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದರ್ಶಿತ್ ಸರ್ ಅವರು ತುಂಬ ಧಾರಾವಾಹಿಗಳನ್ನೆಲ್ಲ ಮಾಡಿದ್ದಾರೆ ಎಲ್ಲ ಚಾನಲಲ್ಲಿ, ಖಾಸಗಿ ಚಾನಲಲ್ಲಿ. ಆದರೆ ಇದು ಅವ್ರಿಗೂ ಒಂದು ಹೊಸ ಅನುಭವ, ಭಾಳ ಅಚ್ಚುಕಟ್ಟಾಗಿ ಸಿನಿಮಾವನ್ನು ಮಾಡಿದ್ದಾರೆ. ದಯವಿಟ್ಟು ನಿರ್ದೇಶಕರಿಗೂ ಮತ್ತು ಹೊಸೊಬ್ಬ ಹೀರೋಗೂ ಮತ್ತು ಇವರೆಲ್ಲ ರಾಮಾಚಾರಿ ತುಂಬ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಇವರು ಟ್ವಿನ್ಸ್ ಅದಿತಿ ಮತ್ತು ಅಶ್ವಿತಿ ಅಂತ, ಇವರು ಮಂಗಳೂರಿನವರೇ, ಬಡ್ಲ ಗುತ್ತಿಗೆ ಸಂಬಂಧಪಟ್ಟವರು. ಇವರು ಅವ್ರ ತಂದೆ ಎಲ್ಲ ಇಲ್ಲಿ ಉದ್ಯಮಿಯಾಗಿದ್ದಾರೆ. ದಯವಿಟ್ಟು ಮತ್ತು ಮಂಗೇಶ್ ಭಟ್ ಅವರು ಮಾಸ್ಟರ್ ಅವ್ರ ಪರಿಚಯ ಇದೆ. ಹಾಗೆ ಎಲ್ಲ ತುಂಬ ಈ ನಮ್ಮ ದರ್ಶಿತ್ ಸರ್ ಅವರು ತುಂಬ ಸೌತಿನ ಕಲಾವಿದರನ್ನು ಬಳಸಿದ್ದಾರೆ. ಅಂದರೆ ಅವರಿಗೆ ತುಳು ನಾಟಕದ ಬಗ್ಗೆ, ತುಳು ರಂಗಭೂಮಿ ಬಗ್ಗೆ ಬಹಳ ಒಲವಿತ್ತು. ಅವರು ತುಂಬ ನೋಡಿ ಬದುಕಿದವರು. ಆದ ಕಾರಣ ಎಲ್ಲ ಇಲ್ಲೇ ಕಲಾವಿದರನ್ನು ಬಳಸಿದ್ದಾರೆ. ದಯವಿಟ್ಟು ನಮಗೆ ಪ್ರೋತ್ಸಾಹ ಮಾಡಬೇಕು. ಮೊದಲು ಮಾಡಿದ್ದೀರಾ, ಈ ಸಿನಿಮಾಕ್ಕೂ ಮಾಡಬೇಕು.